and no play makes Jack a dull boy by James Howell. Good morning, gathering, for the cheerful moment of Taluk level pre-university football tournament. Now, let us begin the program by invoking God's blessings. I request Ashik Rahman to organize prayer service. أعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. Now I request Janab Abdul Rahman, Principal of Tipu Sultan Degree College, to welcome the invitees and the gathering. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಉಳ್ಳಾಲ ತಾಲೂಕು ಇದರ ಪ್ರಯುಕ್ತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಉಳ್ಳಾಲ ತಾಲೂಕು ಮಟ್ಟದ ಫುಟ್ಬಾಲ್ ಟೂರ್ನಮೆಂಟನ್ನು ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ಹಮ್ಮಿಕೊಂಡಿದೆ. ಈ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು, ಅದೇ ರೀತಿಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದರ ಮಾನ್ಯ ಶಾಸಕರಾಗಿರುವ ಯುಟಿ ಖಾದರ್ ಇವರನ್ನು ನಾನು ನಮ್ಮ ಕಾಲೇಜಿನ ಪರವಾಗಿ ಅದೇ ರೀತಿ ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾಗಿರುವ ಹಾಜಿ ಇಬ್ರಾಹಿಂ ಇವರನ್ನು ನಾನು ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಇದರ ಕಾರ್ಯದರ್ಶಿಗಳಾಗಿರುವ ಜನಾಬ್ ಹಾಜಿ ಎ.ಕೆ. ಮೊಹಿದ್ದೀನ್ ಸರ್ ಇವರನ್ನು ನಾನು ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಕಾಲೇಜಿನ ಪರವಾಗಿಯೂ ಅದೇ ರೀತಿ ಆಡಳಿತ ಮಂಡಳಿಯ ಪರವಾಗಿಯೂ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಪದವಿ ಪೂರ್ವ ಕಾಲೇಜ್ ಇದರ ಪ್ರಾಂಶುಪಾಲರಾಗಿರುವಂತಹ ಜನಾಬ್ ಇಸ್ಮಾಯಿಲ್ ಟಿ ಇವರನ್ನು ನಾನು ಆತ್ಮೀಯವಾಗಿ ಅದೇ ರೀತಿಯಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಗಣ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಹೆಣ್ಣು ಮಕ್ಕಳ ಪದವಿ ಪೂರ್ವ ಕಾಲೇಜ್ ಇದರ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಸಂಗೀತಾ ಮೇಡಮ್ ಇವರನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವಂತಹ ಶ್ರೀಮತಿ ಭಾರತಿ ಮೇಡಮ್ ಹಜರತ್ ಹೆಣ್ಮಕ್ಕಳ ಪ್ರೌಢಶಾಲೆ ಮಾಸ್ತಿಕಟ್ಟೆ ಇವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಪದವಿ ಪೂರ್ವ ಕಾಲೇಜ್ ಇದರ ದೈಹಿಕ ನಿರ್ದೇಶಕರಾಗಿರುವಂತಹ ಜನಾಬ್ ಅಶ್ರಫ್ ಸರ್ ಇವರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಗಣ ಉಪಸ್ಥಿತರಿರುವಂತಹ ನಮ್ಮ ಆತ್ಮೀಯರು, ನಮ್ಮ ಹಿತೈಷಿಗಳು ಆಗಿರುವಂತಹ ಟಿಪ್ಪು ಸುಲ್ತಾನ್ ಹೈಸ್ಕೂಲ್ ಇದರ ಮುಖ್ಯೋಪಾಧ್ಯಾಯರಾಗಿರುವ ಎಂ.ಎಚ್. ಮಲರ್ ಸರ್ ಅವರನ್ನು ನಾನು ಟಿಪ್ಪು ಸುಲ್ತಾನ್ ಕಾಲೇಜಿನ ಪರವಾಗಿ ಅದೇ ರೀತಿ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂತಹ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್ ಇದರ ಪ್ರಾಚಾರ್ಯೆಯಾಗಿರುವಂತಹ ಶ್ರೀಮತಿ ಪವಿತ್ರ ಮೇಡಮ್ ಇವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರು, ಅದೇ ರೀತಿಯಲ್ಲಿ ವಿವಿಧ ಕಾಲೇಜುಗಳ ದೈಹಿಕ ನಿರ್ದೇಶಕರು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು,
ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಚರಿತ್ರೆಯಲ್ಲಿ ಬರೆದಿರುವಂತಹ ಉಳ್ಳಾಲ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟವನ್ನು ಆಯೋಜಿಸಲು ನಮಗೆ ಗ್ರೌಂಡಿನ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಇದರ ಆಡಳಿತ ಮಂಡಳಿಯವರಿಗೆ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಆಭಾರಿಯಾಗಿದ್ದೇನೆ ಎಂದು ಹೇಳುವುದರ ಮೂಲಕ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. I extend warm welcome to the referees of today's event, that is Mr. Unes, Mr. Anis and Mr. Jassim, who are MPH students of Mangalore University and Karnataka State Qualified Referee. ಟಿಪ್ಪು ಸುಲ್ತಾನ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ದೈಹಿಕ ಶಿಕ್ಷಕರನ್ನು ನಾನು ಎಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಒಂದೊಂದು ಕಾಲೇಜಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ತಮ್ಮ ಮಕ್ಕಳೇ ಆಡುವ ರೀತಿಯಲ್ಲಿ ನಿಮಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಬಂದು ಆಡಲಿಕ್ಕೆ ನಮ್ಮ ಭಾಳ ಸುಲಭ ಕಾಣ್ತದೆ. ಇದು ಹಿಂದಿನಂಥ ಶ್ರಮ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು. ಯಾಕೆಂತ ಹೇಳಿದರೆ ಇವತ್ತು ಇದರ ಶ್ರಮ ನಿಮ್ಮನ್ನು ಸಂಘಟನೆ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಗ್ರೌಂಡ್ ಫಿಕ್ಸ್ ಮಾಡಬೇಕು, ರೆಫ್ರಿ ಬೇಕು, ಎಲ್ಲ ರೀತಿ ಒಂದು ಉತ್ತಮ ರೀತಿಯಿಂದ ಆಗಬೇಕೆಂಬ ಕಾಳಜಿಯಿಂದ ತಮ್ಮೆಲ್ಲ ಶ್ರಮಪಟ್ಟು ಅದರ ಫಲಿತಾಂಶ ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು, ನೀವೆಲ್ಲ ವಿದ್ಯಾರ್ಥಿ ನಿಮ್ಮನ್ನು ಶುಭಾಶಯ ಸಲ್ಲಿಸಿ ನೀವು ಒಂದು ಶಿಕ್ಷಣ ಒಂದು ಹಂತಕ್ಕೆ ಬಂದು ಇವತ್ತು ಮುಟ್ಟಿದ್ದೀರಿ. ಬಹುಶಃ PU ಕಾಲೇಜಿನಲ್ಲಿ ತಾವೆಲ್ಲ ಇವತ್ತು ಇದ್ದೀರಿ. PU ಕಾಲೇಜಿನಲ್ಲಿ ಇದ್ದೀರಿ. 2 ವರ್ಷ ಭಾಳ ಚೆನ್ನಾಗಿ ಕಲಿತ್ರೆ ಬಹುಶಃ ಖಂಡಿತವಾಗಿ ಭವಿಷ್ಯ ದಿನಗಳಲ್ಲಿ ನೀವು ಎಲ್ಲಿ ಹೋಗಿ ಮುಟ್ತೀರ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಫ್ಲೈಟಲ್ಲಿ ಬರುವಾಗ ನನಗೆ ಚಿಕಾಗೋ ಎಲ್ಲಿ ಒಬ್ಬ ಟೆಕ್ನಿಕಲ್ ಇಂಜಿನಿಯರ್ ಅವನು ಅವಾಗ ಮಾತಾಡ್ತಾನೆ, ನಾನು ನನ್ನ ITI ಕಲಿತದ್ದು ಸೈಯದ್ ಮದನಿ ಉಳ್ಳಾಳದಲ್ಲಿ ಅಂತ ಅವನು ಹೇಳ್ತಾನೆ. ಆವಾಗ ನಮ್ಗೆ ಅರ್ಥ ಆಗ್ತದೆ ಅವತ್ತು ITI ಕಾಲೇಜ್ ಪ್ರಾರಂಭ ಮಾಡಿದ ಪ್ರಯೋಜನ ಎಷ್ಟು ಆಗ್ತದೆ ಅಂತ ಹೇಳಿದರೆ, ಅಂಥ ದೇಶಕ್ಕೆ ಹೋಗಿ ಇಲ್ಲಿ ಕಲಿತಂಥ ಒಬ್ಬ ಹುಡುಗ ಆ ದೇಶಕ್ಕೆ ಹೋಗಿ ದೊಡ್ಡ ಕಂಪನಿಯಲ್ಲಿ ಪರಿಣಿತನಾಗೇನಂತ ಹೇಳಿದರೆ ಆವಾಗ ಅದರ ಪ್ರಯೋಜನ ಅರ್ಥ ಆಗ್ತದೆ. ಸೊ ನೀವು 2 ವರ್ಷ ನಂತರ ನೀವು ಎಲ್ಲಿ ಹೋಗಿ ಮುಟ್ತೀರಂದು ಯಾರಿಂದಲೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ತಮ್ಮ ಶಿಕ್ಷಣ ಜೊತೆ ವಿಶೇಷವಾದ ಶಿಕ್ಷಣ ಜೊತೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ತಾವು ರೂಪಿಸಬೇಕು. ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಬೇಕಾದ್ರೆ ಕ್ರೀಡೆ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ನೀವು ಭಾಗವಹಿಸಬೇಕು. ಅದರರ್ಥ ನೀವು ಚಾಂಪಿಯನ್ ಆಗಬೇಕಂತಿಲ್ಲ, ಭಾಗವಹಿಸುವುದೇ ನಿಮ್ಮೆಲ್ಲರ ಮುಖ್ಯ ಗುರಿ. ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮತ್ತು ಎಲ್ಲ ವಿಚಾರದಲ್ಲಿ ಕೂಡ ತಾವು ಇರಬೇಕಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮಷ್ಟು ದೊಡ್ಡವರಾಗಿದ್ದಾಗ ನಾವು ಕೂಡ ನಿಮ್ಮಾಗಿ ಕೂತ್ಕೊಂಡು ನಿಂತುಕೊಂಡು ಈ ರೀತಿಯ ಮ್ಯಾಚಿನಲ್ಲಿ ಭಾಗವಹಿಸುವಂಥ ವಿಚಾರ ಇತ್ತು. ಬಹುಶಃ ನಾನು ಎಲ್ಲ ಸ್ಪೋರ್ಟ್ಸಲ್ಲಿ ಆಡ್ತಿದ್ದೆ, ಚಾಂಪಿಯನ್ ಅಲ್ಲದಿದ್ದರೂ ಕೂಡ ಎಲ್ಲ ಕ್ರಿಕೆಟಿಂದ ಹಿಡಿದು ಫುಟ್ಬಾಲು, ಹಾಕಿ, ಹ್ಯಾಂಡ್ಬಾಲ್ ಯಾವುದೆಲ್ಲ ಸ್ಪೋರ್ಟ್ಸ್ ಇತ್ತು ಎಲ್ಲ ಸ್ಪೋರ್ಟ್ಸ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೆ. ನಾನು ಫುಟ್ಬಾಲ್ನ ರೈಟ್ ಔಟ್ ಆಡ್ತಿದ್ದೆ. ನನ್ನ ಜೊತೆಯಲ್ಲಿದ್ದ ಒಂದು ಜೆರಾಲ್ಡ್, ಈಗ ನಮ್ಮ PU ಕಾಲೇಜ್ ನಮ್ಮ ಯೂನಿವರ್ಸಿಟಿಯಲ್ಲಿ ಫಿಸಿಕಲ್ ಡೈರೆಕ್ಟರ್, ವಂಡರ್ಫುಲ್ ಪ್ಲೇಯರ್. ಇನ್ನೊಬ್ಬ ಅತ್ಯುತ್ತಮ ಪ್ಲೇಯರ್ ಲ್ಯಾರಿ, ನಮ್ಮ ಡಾಕ್ಟ್ರ್, ಈಗ ಉಳ್ಳಾಲದಲ್ಲಿ ನಮ್ಮ ಸಾರಾ ಹಾಸ್ಪಿಟಲ್ ಆರ್ಥೋಪೆಡಿಕ್ಸ್ ಡಾಕ್ಟರ್ ಇದ್ದಾನೆ, ಲ್ಯಾರಿ ಗೋಮ್ಸ್. ಎಂಥವರೆಲ್ಲ ಭಾಳ ವಂಡರ್ಫುಲ್ ಪ್ಲೇಯರ್, ನನಗಿಂತ ಭಾಳ ಅತ್ಯುತ್ತಮವಾಗಿ ಆಟ ಆಡುವವರು. ಆದ ಕಾರಣ ಬಹುಶಃ ಇವತ್ತು ಆ ರೀತಿಯ ಆ ವಿಶೇಷ ಮಾಡೋದು ಅವೆಲ್ಲ ಜೊತೆಯಾಗಿದ್ದುಕೊಂಡು ಆಡಬೇಕು, ಒಂದು ಪ್ರೀತಿ ವಿಶ್ವಾಸ ಭರಿಸಬೇಕು. ಇವತ್ತು ನಿಮ್ಮ ಆ ಒಂದು ಕೂಟ ಒಂದು ಅತ್ಯಂತ ಸಂತೋಷದ ಕೂಟವಾಗಿ ಬರಬೇಕು. ಭವಿಷ್ಯ ದಿನಗಳಲ್ಲಿ ಈ ಒಂದು ನಿಮ್ಮ ಮನೋಭಾವವನ್ನು ಸಮಾಜ ಎಲ್ಲ ಕಡೆ ಹಂಚಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕು. ಅದು ನಮ್ಮ ಕ್ರೀಡಾಕೂಟದ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು, ನನಗೆ 10:30 ಗಂಟೆಗೆ ಬೆಂಗಳೂರಿಗೆ ಹೈದರಾಬಾದಿಗೆ ಹೋಗಬೇಕಾದರೂ ಕೂಡ ಈ ಒಂದು ಟಿಪ್ಪು ಸುಲ್ತಾನ್ ಕಾಲೇಜಿನ ಕಾರ್ಯಕ್ರಮ ಭಾಗವಹಿಸಿ ಹೋಗಬೇಕೆಂಬ ಆ ಬೇಡಿಕೆ ಅಂತ ಅವೆಲ್ಲ ಇಟ್ಟಾಗ ಇಲ್ಲಿ ಬಂದು ಬಹುಶಃ ನಿಮಗೆ ಶುಭಾಶಯ ಸಲ್ಲಿಸಿ ಹೋಗುವಂಥ ಅವಕಾಶ ಪಡ್ಕೊಂಡಿದ್ದೀನಿ. ಅದಕ್ಕಾಗಿ ಒಂದು ಮ್ಯಾಚ್ ಮುಗಿಬೇಕಾದರೆ ಗೆಲುವು ಮತ್ತು ಸೋಲು ಸ್ವಾಭಾವಿಕ. ಸೋಲು ಅಥವಾ ಒಬ್ಬನ ಗೆಲುವು ಅಂತ ಘೋಷಣೆ ಮಾಡದಿದ್ದಲ್ಲಿ ನಮ್ಗೆ ಯಾರಿಗೂ ಮ್ಯಾಚ್ ಮುಗಿಸಲಿಕ್ಕೆ ಹೋಗ್ತಾ ಇರ್ತದೆ. ಅದಕ್ಕಾಗಿ ಒಬ್ಬನ ಗೆಲುವು ಅಂತ ಘೋಷಣೆ ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ,
ಇವತ್ತಿನ ಸೋಲು ಅದು ಯಾರು ಸೋಲು ಕೂಡ ಅಲ್ಲ. ಇವತ್ತಿನ ಗೆಲುವು ಈ ಫುಟ್ಬಾಲ್ ಪಂದ್ಯಾಟ ಸಂಕಟಕರ ಮತ್ತು ನಿಮ್ಮೆಲ್ಲ ವಿದ್ಯಾರ್ಥಿಗಳ ಗೆಲುವಾಗಿ ಪರಿಗಣಿಸಿದಂಥ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your inspirational words. Now, I would like to request Janab Haji A.K. Moideen, Secretary Syed Madani Charitable Trust, to deliver presidential address. ಹಾಗೂ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಅಧೀನದಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳ ಅಧ್ಯಾಪಕ ವರ್ಗದವರೇ, ಈ ಕಾರ್ಯಕ್ರಮವನ್ನು ವ್ಯವಸ್ಥಾಪನೆ ಮಾಡಿದಂಥ ಇಲ್ಲಿನ ವ್ಯವಸ್ಥಾಪಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಉಳ್ಳಾಲ ತಾಲೂಕು ಆಗಬೇಕೆಂಬ ಒಂದು ಹೋರಾಟ ಸತತವಾಗಿ ಮಾಡಿ ಅದರ ಬೆನ್ನ ಹಿಂದೆ ಬಿದ್ದು ಉಳ್ಳಾಲ ಭಾಗದ ಜನರಿಗೆ ಪ್ರಯೋಜನಕಾರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲು ಅನುಕೂಲವಾಗುವಂತೆ ಉಳ್ಳಾಲ ತಾಲೂಕು ರಚನೆಯಾಗಿದೆ. ಇದರ ಹಿಂದೆ ನಮ್ಮ ಶಾಸಕರಾದ ದ.ಕ.ಜ ಖಾದರ್ರವರು ಹಗಲು ರಾತ್ರಿ ದುಡಿದಿದ್ದಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ, ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ. ಈ ರೀತಿಯಾಗಿ ಒಂದು ತಾಲೂಕು ರಚನೆ ಆಗಿದೆ. ಉಳ್ಳಾಲ ತಾಲೂಕು ರಚನೆಯಾಗಿ ಮೊದಲ ಬಾರಿಗೆ ಟಿಪ್ಪು ಸುಲ್ತಾನ್ ಕಾಲೇಜ್ ಅಧೀನದಲ್ಲಿ ಈ ರೀತಿಯ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಫುಟ್ಬಾಲ್ ಟೂರ್ನಮೆಂಟ್ ಆದದ್ದು ಇದು ತುಂಬ ಸಂತೋಷದ ವಿಷಯ. ಇದು ಚರಿತ್ರೆಯಲ್ಲಿ ಬರೆದಿಡಬೇಕಾದಂಥ ವಿಷಯ. ಇದು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಕ್ರೀಡಾಕೂಟವು ಚೆನ್ನಾಗಿ ನಡೆಯಲಿ. ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ತಮ್ಮ ದೈಹಿಕ ಶಕ್ತಿಯನ್ನು ಪ್ರದರ್ಶಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಮುಂದುವರಿಯಲಿ. ದ.ಕ.ಜ ಖಾದರ್ ಸಾಹೇಬ್ ಹೇಳಿದ ಹಾಗೆ ಒಂದು ಪ್ರೈಸ್ ತಕ್ಕೊಳ್ಳೋದು ಅಥವಾ ನಮ್ಮ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಈ ರೀತಿ ಬೇಡ. ನಾವು ಅದು ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದೇ ಒಂದು ದೊಡ್ಡ ಸಾಧನೆ ಎಂಬುದಾಗಿ, ಆ ರೀತಿಯಾಗಿ ನೀವು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಇನ್ನು ಮುಂದಕ್ಕೂ ಜಿಲ್ಲಾ ಮಟ್ಟದಲ್ಲೂ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲೂ ಬೆಳವಣಿಗೆ ರೀತಿಯಲ್ಲಿ ನೀವು ಮುಂದುವರಿಯಬೇಕು ಎಂಬುದಾಗಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲರಿಗೂ, ಎಲ್ಲ ಅತಿಥಿಗಳಿಗೂ, ಮುಖ್ಯವಾಗಿ ನಮ್ಮ ಕೋಟೆಪುರ ಡ್ರೇಫಿಸ್ ಇದರ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೂಸಾರ್ ಅವರಿಗೂ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿ, ಅದೇ ರೀತಿಯಾಗಿ ನೀವು ಸಹ ಜೀವನದಲ್ಲಿ ಈಗಾಗಲೇ ಖಾದರ್ ಸಾಹೇಬರು ಹೇಳಿದರು, ಅವರು ಚಿಕಾಗೋದಲ್ಲಿ ಒಂದು ನಮ್ಮ ITI ಕಲಿತಿದಂತಹ ವಿದ್ಯಾರ್ಥಿಗಳು ಸಿಕ್ಕಿ ನಾನು ಕಲಿತದ್ದು ಅಲ್ಲಿ ಅಂತ. ಈ ITI ಸ್ಥಾಪನೆ ಆಗಲಿಕ್ಕೆ ಮೊಹಮ್ಮದ್ ಕಮಾಲ್ರವರು, UT ಫರೀದ್ ಸಾಹೇಬರು, ಇಬ್ರಾಹಿಂ ಹಾಜಿ ಅವರು, ನಮ್ಮೆಲ್ಲ ಹಿರಿಯರು ಆವತ್ತು ಕಷ್ಟಪಟ್ಟು ಆ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಅದರಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇಂದು ದೇಶದ ಅದೇ ರೀತಿ ವಿದೇಶದಲ್ಲಿ ಸಹ ಉದ್ಯೋಗದಲ್ಲಿದ್ದಾರೆ. ನೀವು ಸಹ ಮುಂದಕ್ಕೆ ಒಂದು ಉತ್ತಮ ಸ್ಥಿತಿಯಲ್ಲಿ ಒಂದು ನಾಗರಿಕರಾಗಿ, ಸಭ್ಯ ನಾಗರಿಕರಾಗಿ ಈ ದೇಶ ಪ್ರೇಮವನ್ನು ಬೆಳೆಸಿಕೊಂಡು ನಮ್ಮ ಚಾರಿಟಬಲ್ ಟ್ರಸ್ಟಿಗೂ ಉಳ್ಳಾಲಕ್ಕೂ ಹೆಸರನ್ನು ತರಬೇಕೆಂಬುದು ಆಶಿಸುತ್ತಾ ಎಲ್ಲರಿಗೂ ವಂದನೆ ಸಲ್ಲಿಸುವ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್.
Those who are standing near the boundary line there, those who are cheering there, please go out of the court. Please. Okay. ಸ್ವಲ್ಪ ಹಿಂದೆ ಸರಿದೆಯಲ್ಲಿ